ಮಂಜೇಶ್ವರ ಕೇರಳ ರಾಜಕೀಯದ ಅತ್ಯಂತ ಕುತೂಹಲಕಾರಿ ಕ್ಷೇತ್ರ. ಇಲ್ಲಿನ ಪ್ರತಿ ಚುನಾವಣೆಯೂ ಜಿದ್ದಾಜಿದ್ದಿನಿಂದ ಕೂಡಿರುತ್ತೆ. ಕೇವಲ 89 ಮತಗಳಿಂದ ಸೋತ ಇತಿಹಾಸವಿರುವ ಈ ಕ್ಷೇತ್ರದಲ್ಲಿ ಈ ಬಾರಿ ಏನಾಗಬಹುದು ಎಂಬ ಕುತೂಹಲ ಇಡೀ ದೇಶಕ್ಕಿತ್ತು. ಆದರೆ ಹೊರಬಂದ ಫಲಿತಾಂಶ ಮಾತ್ರ ಎಲ್ಲರ ಲೆಕ್ಕಾಚಾರವನ್ನ ತಲೆಕೆಳಗು ಮಾಡಿದೆ. ಯುಡಿಎಫ್ ಅಭ್ಯರ್ಥಿ ಎಕೆಎಂ ಅಶ್ರಫ್ ಅಕ್ಷರಶಃ ಇತಿಹಾಸ ಸೃಷ್ಟಿಸಿದ್ದಾರೆ. ಬಿಜೆಪಿಯ ಬಲಿಷ್ಠ ನಾಯಕ ಕೆ ಸುರೇಂದ್ರನ್ ಅವರನ್ನ ಬರೋಬ್ಬರಿ 29,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿ ಮಂಜೇಶ್ವರವನ್ನ ಲೀಗ್ನ ಭದ್ರಕೋಟೆ ಅಂತ ಸಾಬೀತು ಮಾಡಿದ್ದಾರೆ. ಇದು ಕೆ ಸುರೇಂದ್ರನ್ ಅವರಿಗೆ ಮಂಜೇಶ್ವರದಲ್ಲಿ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಸತತ 4ನೇ ಬಾರಿ ಸೋಲು ಕಂಡ ಸುರೇಂದ್ರನ್ ಈ ಬಾರಿ 67,696 ಮತಗಳನ್ನಷ್ಟೇ ಪಡೆಯಲು ಶಕ್ತರಾದ್ರು. ವಿಶೇಷ ಅಂದ್ರೆ ಕ್ಷೇತ್ರದಲ್ಲಿ 80%ಕ್ಕೂ ಹೆಚ್ಚು ಹಿಂದೂ ಮತದಾರರನ್ನ ಬಿಜೆಪಿ ಸೆಳೆಯುವಲ್ಲಿ ಯಶಸ್ವಿಯಾದ್ರೂ ಗೆಲುವು ಮಾತ್ರ ದಕ್ಕಿಲ್ಲ. ಇದಕ್ಕೆ ಕಾರಣವಾಗಿದ್ದು ಮುಸ್ಲಿಂ ಮತಗಳ ಅಸಾಧಾರಣ ಏಕೀಕರಣ. ಅಶ್ರಫ್ ಅವರು 50ಕ್ಕೂ ಹೆಚ್ಚು ಮತಗಳನ್ನ ಪಡೆಯುವ ಮೂಲಕ ಐಯುಎಂಎಲ್ನ ಶಕ್ತಿಯನ್ನ ದ್ವಿಗುಣಗೊಳಿಸಿದ್ದಾರೆ. ಆದ್ರೆ ಈ ಚುನಾವಣೆಯ ಬಿಗ್ ಸ್ಟೋರಿ ಇರೋದೇ ಸಿಪಿಎಂನ ಪತನದಲ್ಲಿ. ಕೇರಳದಲ್ಲಿ ಆಡಳಿತ ನಡೆಸುತ್ತಿರುವ ಎಡಪಕ್ಷಕ್ಕೆ ಮಂಜೇಶ್ವರದಲ್ಲಿ ಇಂತಹ ಪರಿಸ್ಥಿತಿ ಬಂದೊದಗುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ಸಿಪಿಎಂ ಅಭ್ಯರ್ಥಿ ಕೆಆರ್ ಜಯಾನಂದ್ ಕೇವಲ 21,000 ಮತಗಳನ್ನಷ್ಟೇ ಪಡೆದು ಠೇವಣಿ ಕಳೆದುಕೊಂಡಿದ್ದಾರೆ. ಪಕ್ಷದ ಇತಿಹಾಸದಲ್ಲೇ ಅಧಿಕೃತ ಚಿಹ್ನೆಯಡಿ ಸ್ಪರ್ಧಿಸಿ ಠೇವಣಿ ಕಳೆದುಕೊಂಡ ಮೊದಲ ನಾಯಕ ಇವರಾಗಿದ್ದಾರೆ. ಸಿಪಿಎಂನ ಕೋಟೆ ಎನಿಸಿಕೊಂಡಿದ್ದ ಮತಗಳೆಲ್ಲ ಈ ಬಾರಿ ಅಶ್ರಫ್ ಅವರ ಕೈಹಿಡಿದಂತೆ ಕಾಣುತ್ತಿದೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಮತ್ತು ಕ್ಷೇತ್ರಾದ್ಯಂತ ಕಂಡುಬಂದ ಯುಡಿಎಫ್ ಅಲೆ ಮಂಜೇಶ್ವರದ ಚಿತ್ರಣವನ್ನೇ ಬದಲಾಯಿಸಿದೆ. ಅಶ್ರಫ್ ಅವರ ಈ ಗೆಲುವು ಕೇವಲ ಒಂದು ಪಕ್ಷದ ಗೆಲುವಲ್ಲ, ಇದು ಮಂಜೇಶ್ವರದ ಜಾತ್ಯತೀತ ಮನಸ್ಸುಗಳ ಗೆಲುವು ಅಂತ ವಿಜಯೋತ್ಸವ ಆಚರಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಫಲಿತಾಂಶ ಕೇರಳ ರಾಜಕೀಯದಲ್ಲಿ ಯಾವ ಬದಲಾವಣೆ ತರಲಿದೆ? ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.